ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದೇವರ ಸ್ವರೂಪ, ವೇದಗಳ ಸ್ವರೂಪ, ಪುಣ್ಯ ತೀರ್ಥಗಳ ಸ್ವರೂಪ ಅಂದ್ರೆ ಅದು ಗೋಮಾತೆ. ಇಂತಹ ಪುಣ್ಯವಾಗಿರುವಂತಹ, ಪವಿತ್ರವಾಗಿರುವಂತಹ ಗೋಮಾತೆಗಳ ತಾಣಕ್ಕೆ ನಾವಿವತ್ತು ಬಂದಿದ್ದೇವೆ. ಇಲ್ಲಿ ಯಾವುದೇ ಲಾಭದ ಉದ್ದೇಶವಿಲ್ಲದೆ ಗೋವುಗಳೇ ಸರ್ವಸ್ವ ಅನ್ನೋ ರೀತಿಯಾಗಿ ಗೋವುಗಳನ್ನ ಮಕ್ಕಳಂತೆ ಸಾಕಲಾಗ್ತಾ ಇದೆ, ಸಲುಹಲಾಗ್ತಾ ಇದೆ. ಇಲ್ಲಿ ಸುಮಾರು 30ಕ್ಕಿಂತಲೂ ಅಧಿಕ ಗೋವುಗಳಿದೆ. ಇಲ್ಲಿ ಎಲ್ಲಾ ರೀತಿಯಾದಂತಹ ಗೋವುಗಳಿಗೆ ಆಸರೆಯನ್ನ ನೀಡಿ ಅತ್ಯಂತ ಪ್ರೀತಿಯಿಂದ ಗೋವುಗಳನ್ನ ಸಾಕ್ತಾ ಇದ್ದಾರೆ. ಹಾಗಾದ್ರೆ ಈ ತಾಣ ಯಾವುದು ಅನ್ನೋದನ್ನ ತೋರಿಸ್ತೀವಿ. ಅದರ ಜೊತೆಗೇನೆ ಇದರ ರೂವಾರಿಗಳು ಯಾರು, ಇಲ್ಲಿರುವಂತಹ ಗೋಮಾತೆಗಳು ಹೇಗಿದೆ, ಬನ್ನಿ ನೋಡೋಣ. ನಮಸ್ತೆ. ಹೇಗಿದ್ದೀರಾ? ಆರಾಮ? ಕೆಲಸ ಎಲ್ಲ ಆಯ್ತಾ ಇವತ್ತಿದ್ದು? ಮುಗಿತಾ ಬಂತು. ವೀಕ್ಷಕರೇ, ಇದು ಕಡೇಶು ವಲಯದಲ್ಲಿರುವಂತಹ ಕಾಡಬೆಟ್ಟಿನಲ್ಲಿರುವ ಕಾಮಧೇನು ಗೋಶಾಲೆ. ಇವರು ಯಾವುದೇ ರೀತಿಯಂತ ಲಾಭದ ಉದ್ದೇಶದಿಂದಾಗಿ ಇದನ್ನ ಆರಂಭ ಮಾಡಿರುವುದಲ್ಲ. ನಮಗೆ ಇರುವಂತಹ ಗೋವುಗಳ ಮೇಲಿನ ಪ್ರೀತಿಯಿಂದಾಗಿ ಅವುಗಳನ್ನ ಪ್ರೀತಿಯಿಂದ ಸಾಕ್ಬೇಕು ಅಂತ ಆರಂಭ ಮಾಡಿರುವಂತದ್ದು. ಇವರು ಇವೆಲ್ಲವನ್ನ ನೋಡ್ಕೊಳ್ತಾ ಇರುವಂತಹ ಕೇಶವ ಭಂಡಾರಿ ಅವರು, ಇವರ ಫ್ಯಾಮಿಲಿ ಇವೆಲ್ಲವನ್ನ ಕೂಡ ನೋಡ್ಕೊಳ್ತಾ ಇರುವಂತದ್ದು. ಚಂದ್ರಹಾಸ ಅವರು ಕೂಡ ಇವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ನಾನು ಮಾತಾಡಿಸ್ತಾ ಹೋಗ್ತೇನೆ ಇವ್ರ ಹತ್ರ. ಸರಿ, ಇದೊಂದು ಗೋಶಾಲೆಯನ್ನ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು ನೀವು? ಗೋಶಾಲೆ 2015 ಮಾಡಿದ್ದು. ಇದಕ್ಕೆ ಮೂಲ ಕರ್ತ ನಿಮ್ಮ ಅಳಿಯ. ಅವ್ರೆಲ್ಲಿದ್ದಾರೆ ಇವಾಗ? ಫಾರಿನ್ ಅಲ್ಲಿದ್ದಾರೆ. ಓಕೆ, ಅಂದ್ರೆ ಪ್ರಾರಂಭದಲ್ಲಿ ಅವರು ನೀವು ಮಾಡಿ ಈ ತರ ಅವನಿಗೆ ಏನೋ ದನಗಳ ಮೇಲೆ ತುಂಬಾ ಪ್ರೀತಿ. ಅವರ ತಂದೆ ಕೂಡ ಸ್ವಲ್ಪ ಇದು ದನಗಳ ಪ್ರೀತಿ ಜಾಸ್ತಿ ಇತ್ತಂತೆ. ಹಾಗೆ ಅದೇನು ಬಂದಿದೆ, ವಂಶಪರಂಪರೆ ಏನೋ ಬಂದಿದೆ. ಪ್ರಾರಂಭದಲ್ಲಿ ಎಷ್ಟಿತ್ತು ದನ? ಪ್ರಾರಂಭ 5 ಇತ್ತು. ಇಲ್ಲೇ ಪ್ರಾರಂಭ ಮಾಡಿದ್ದ? ಇಲ್ಲೇ ಮಾಡಿದವ. ಪ್ರಾರಂಭದಲ್ಲಿ 5 ಇತ್ತು, ಇವಾಗ 30ಕ್ಕಿಂತಲೂ ಹೆಚ್ಚಾಗಿದೆ. 30 ಆಗಿದೆ. ಇವಾಗ ಈ ತರನೇ ಇತ್ತ ಗೋಶಾಲೆ, ಇಲ್ಲ ಅದನ್ನ ಡೆವಲಪ್ ಮಾಡಿ ಈ ತರ ಮಾಡಿದ ಹೇಗೆ? ಪ್ರಾರಂಭದಲ್ಲಿಯೂ ಹೀಗೇನೆ ಇತ್ತಾ, ಇಲ್ಲ ಸಣ್ಣದಾಗಿದ್ದನ್ನ ದೊಡ್ಡ ಮಾಡಿದ್ದ ಹೇಗೆ? ಅಲ್ಲ, ಪ್ರಾರಂಭದಲ್ಲಿ ಹಟ್ಟಿ ಎಲ್ಲ ಕಟ್ಟಿ, ಮತ್ತೆ ಪ್ರಾರಂಭದಲ್ಲಿ ಸ್ವಲ್ಪ ಇದ್ದದಲ್ಲ, ಒಂದು 5 ದನ ಇತ್ತು. ಇದು ಬಿಳಿ ಅದನ್ನು ಲಕ್ಷ್ಮಿ ಅಂತ ಹೆಸರು. ಆಮೇಲೆ ಸ್ವಲ್ಪ ಜಾಸ್ತಿ ಆಯ್ತು, ಮತ್ತೆ ಎಲ್ಲ ಕರುವೆಲ್ಲ ಹಾಕಿದ ನಂತರ ಜಾಸ್ತಿ ಆಯ್ತು. ನೀವು ಹೊಸ ಮನೆ ಕಟ್ಟಬೇಕಾದ್ರೆ ಇದಕ್ಕೆ ಸೀಮಂತ ಕೂಡ ಮಾಡಿದ್ದೀರಿ ಅನ್ನುವಂಥದ್ದು, ಅದ್ರ ಬಗ್ಗೆ ಹೇಳಿ ನಮಗೆ. ಸೀಮಂತ ಅಂದ್ರೆ ಇದಕ್ಕೆ ನನ್ನ ಮೂಲ ಕಾರಣ ಅಳಿಯ ಮಗಳ ಗಂಡ, ಅವೆಲ್ಲ 2 ದನಕ್ಕೆ ಸೀಮಂತ ಹಾಕಿದೆ. ಒಂದು ಇದು, ಮತ್ತೊಂದು ಒಳ್ಳೆ 30 ದನಕ್ಕೆ 2 ಸೀಮಂತ ಹಾಕಿದ್ದೇವೆ. ಮತ್ತೆ ಸೀಮಂತ ಗರ್ಭಿಣಿ ಅಲ್ಲ, ಸ್ವಲ್ಪ ಮನುಷ್ಯರಾಗಿ ಅದು ಕೂಡ ಒಂದು ತಿನ್ನಲಿ ಅಂತ. ಹೌದೌದು. ಏನೆಲ್ಲ ಹಾಕ್ತೀರಿ ದನಗಳಿಗೆ? ದನಗಳಿಗೆ ಬೆಳಿಗ್ಗೆ ಬೈಹುಲ್ಲು, ಇಲ್ಲದ್ರೆ ಇದು ಗ್ರಾಸ್ ಹುಡಿ ಹಾಕ್ತೇವೆ, ಮತ್ತೆ ಹಿಂಡಿ ಹಾಕ್ತೇವೆ, ಮತ್ತೆ ನೀರು. ಗ್ರಾಸ್ ಹುಲ್ಲು ಅದೆಲ್ಲ ನೀವೇ ಮಾಡ್ಕೊಂಡಿದ್ದೀರಾ ಹೇಗೆ? ಇಲ್ಲ, ನಾವು ತರುವುದು. ಅದು ನಟ್ಟಿದ್ದೇವೆ. ಈಗ ಮೇನ್ ಪ್ರಾಬ್ಲಮ್ ಅಂದ್ರೆ ಜನಗಳ ಪ್ರಾಬ್ಲಮ್. ಜನ ಸರಿಯಾಗಿ ಸಿಗುದಿಲ್ಲ ಕೆಲಸಗೆಲ್ಲ. ಹಾಗೆ ಸ್ವಲ್ಪ ಇದು ಮಾಡಿ, ಮೊದಲೆಲ್ಲ ಬೇರೆ ಜನಗಳಿದ್ದು, ಆದರೆ ನಿಲ್ಲುವುದವರಿಗೆ ಅಷ್ಟೇ. ಅಂದ್ರೆ ಈಗಿನ ಇದರಲ್ಲಿ ಅವರಿಗೆ ಭಾರಿ ಕಷ್ಟ ಆಗ್ತದೆ. ಅವರಿಗೆ ಜನ ಇಲ್ಲ, ಬರೋದಿಲ್ಲ. ಅದು ಗಿರ್ ಉಂಟಲ್ಲ ಸರ್, ಅದೆಲ್ಲಿಂದ ತಂದಿದ್ದು ನೀವು? ಸಾಹೇಬ್ರು ಕೊಂಡು ಹೋಗುವಾಗ ಗಾಡಿಯಲ್ಲಿ ಕದ್ದುಕೊಂಡು ಹೋಗುವಾಗ ಅದನ್ನು ನನ್ನ ಅಳಿಯ ಮತ್ತು ಅವರ ಫ್ರೆಂಡ್ ಅದು ತಂದು ಇಲ್ಲಿ ಸಾಕಿದ್ದು. ಅದು ಮತ್ತೆ ಇದು ಕೂಡ ಈ ಬಿಳಿ ಹಣ್ಣು. ಇವಾಗ ಇಲ್ಲಿರುವಂತ ದನಗಳನ್ನ ತಂದಿದ್ದೇನಾ, ಅಲ್ಲ ಇಲ್ಲೇ ಕರು ಹಾಕಿ ಅದನ್ನೇ ತಂದದ್ದು? ಅದೊಂದು ತಂದದ್ದು. ಅದು ಎಲ್ಲಿಂದ ತಂದದಂದ್ರೆ? ಅದು ಬೆಳ್ತಂಗಡಿಂದ ತಂದಿದ್ದು. ಓಕೆ, ಅದು ಮುತ್ತು. ಹೌದು, ಮುತ್ತು. ಪ್ರೀತಿಯಿಂದ ಮುತ್ತು ಅಂತ ಹೆಸರಿಟ್ಟಿದ್ದೀರಾ. ಓಕೆ, ಗಿರ್ ಇದೆ ಅಲ್ವಾ, ಅದಕ್ಕೆ ಎಂತ ಹೆಸರಿಟ್ಟಿದ್ದೀರಾ? ಕೆಂಪು ಇಲ್ಲ ಮುತ್ತು. ಓಕೆ ಸರ್, ಇವಾಗ ಇಲ್ಲಿ ದನಗಳು ಹಾಲು ಕೊಡುತ್ತೆ, ಅದನ್ನ ಡಿಪ್ಪೋಗೆ ಹಾಕೋದು ಆತರ ಮಾಡ್ತಾರಾ, ಇಲ್ಲ ಹೇಗೆ? ನಾವು ಉದ್ದೇಶನೇ ಅಂದ್ರೆ ಹಾಲು ಮಾರುವಂತ ಉದ್ದೇಶ ಇಲ್ಲ. ಒಂದು ಇರ್ಲಿ, ಮನಸ್ಸಿಗೆ ಒಂದು ನೆಮ್ಮದಿ ಆಗ್ತದೆ, ಅದರ ಪಾಲನೆ ಮಾಡುವುದು ಅಂತ ನಮಗೆ ಒಂದು ಇದು ಇರ್ತದೆ. ಎಷ್ಟು ಟೈಮ್ ಇದಕ್ಕೇನೆ ಕೊಡ್ಬೇಕಾಗುತ್ತೆ? ಬೆಳಿಗ್ಗೆ ಕೊಡ್ಬೇಕಾಗ್ತದೆ, ಮಧ್ಯಾಹ್ನ ಸ್ವಲ್ಪ ಹಿಂಡಿ ಇಲ್ಲದ್ರೆ ಹುಲ್ಲು ಅಥವಾ ನೀರೆಲ್ಲ ಹಾಕಬೇಕಾಗ್ತದೆ.
ಒಂದು ಸಾಯಂಕಾಲ. ಹೌದೌದು. ಈ ಗೋಶಾಲೆ ಆರಂಭ ಆಗ್ಬೇಕು ಅಂತ ಹೇಳಿದ್ರೆ ಮೇನ್ ಆಗಿ ನಿಮ್ಮ ಅಳಿಯ ಹೌದಲ್ವಾ? ಓಕೆ, ಅವರು ಕಾಲ್ ಮಾಡಿ ಡೈಲಿ ಕೇಳ್ತಾ ಇರ್ತಾರ ಹೇಗಿದೆ ದನಗಳು ಫೋನ್ ಮಾಡ್ತಾ ಇದ್ದೇನೆ, ಇಲ್ಲದ್ರೆ ನಾವು ಫೋನ್ ಮಾಡ್ತೇವೆ, ಇಲ್ಲ ಚಂದ್ರಾಸ ಫೋನ್ ಮಾಡ್ತೇನೆ. ಹೌದು. ಓಕೆ, ಅವರಿಗೆ ಗೋವುಗಳ ಮೇಲೆ ಪ್ರೀತಿ ಬರ್ಬೇಕು ಅಂತ ಹೇಳಿದ್ರೆ ಅವರು ಫ್ಯಾಮಿಲಿ ಗೋವುಗಳನ್ನ ಮುಂಚೆನೆ ಸಾಕ್ತಾ ಇದ್ರ ಹೇಗೆ ಅಂತ ಅವರಿಗೆ ಪ್ರೀತಿ ಬರೋದಕ್ಕೆ ಕಾರಣ? ಆ ತಂದೆಗೆ ಪ್ರೀತಿ ಇತ್ತಂತೆ, ಹಾಗೆ ಸಾಕಿರ್ಬೋದು, ಇಲ್ಲದ್ರೆ ಪ್ರೀತಿ ಬರುವುದಿಲ್ಲಲ್ಲ. ಯಾವುದಾದ್ರೂ ಮೊತ್ತವನ್ನು ಅದರ ಹತ್ತಿರ ಇದ್ರೆ ಮಾತ್ರ ಅದರ ಮೇಲೆ ಪ್ರೀತಿ ಜಾಸ್ತಿ ಬರುವುದು. ಹಾಗೆ ಮತ್ತೆ ಇವನಿಗೆ ಸ್ವಲ್ಪ ಪ್ರೀತಿ ಬಂತು. ಎಲ್ಲ ಅವರ ಫ್ರೆಂಡ್ ಸ್ವಲ್ಪ ಪ್ರಚೋದನೆ ಕೊಟ್ಟರು ಹೈದರಾಬಾದಿನಲ್ಲಿ ಅಣ್ಣ. ಹಾಗೆ ಸ್ಟಾರ್ಟ್ ಮಾಡಿದ್ದು ಅವರು. ಎಷ್ಟು ನೆಮ್ಮದಿ ಇದೆ ನಿಮ್ಗೆ? ತೊಂದರೆ ಇಲ್ಲ, ದೇವರ ದಯೆಯಿಂದ ಒಂದು ಸೇವೆ ಮಾಡುವುದು ಅದೊಂದು ಭಾಗ್ಯ ಅಂತ ಹೇಳ್ಬೇಕು ನಾವು. ಹೌದು. ಇಷ್ಟೊಂದು ಗೋವುಗಳನ್ನ ಸಾಕ್ತಾ ಇದ್ದೀರಿ, ಅದು ಕೂಡ ಲಾಭದ ಯಾವುದೇ ಉದ್ದೇಶ ಇಲ್ಲದೆ ನಿಮ್ಮ ಮನೆಗೋಸ್ಕರ ಅಂತಾನೆ ಸಾಕ್ತಾ ಇರುವಂತದ್ದು, ಪ್ರೀತಿಯಿಂದ ಸಾಕ್ತಾ ಇದ್ದೀರಾ ಅಂತ. ಓಕೆ ಸರ್, ದನಗಳ ಗೊಬ್ಬರ ಗ್ಯಾಸ್ ಏನಾದ್ರು ಮಾಡ್ಕೊಂಡಿದ್ದೀರಾ? ಇಲ್ಲ ತೋಟಗಳಿಗೆನೆ ಓಕೆ. ಇವಾಗ ಹೊರಗಡೆ ಕಟ್ಟಿದ್ದೀರಾ, ಅವುಗಳು ಇವಾಗ ಮಳೆಗೆ ಒದ್ದೆ ಆಗ್ತಾ ಉಂಟು, ಅದನ್ನ ಮತ್ತೆ ಒಳಗೆ ಕಟ್ತೀರಾ? ಈಗ ಅಂದ್ರೆ ಮೊನ್ನೆ ಪ್ರೆಸೆಂಟ್ ಈಗ ಮಳೆ ಒಂದು ವಾರ ಬರ್ತಾ ಉಂಟಲ್ಲ, ಇಲ್ಲಾದ್ರೆ ಇದನ್ನು ಹೊರಗೆ ಕೂಡ ಕರುಗಳನ್ನು ಹೊರಗೆ ಹಾಕ್ತೇವೆ, ಮಳೆ ಉಂಡೆ ಒಳಗೆ ಹಾಕಿದ್ದೇವೆ. ಓಕೆ ಸರ್, ನಿಮ್ಮ ಮನೆಗೆ ಬರ್ತಾ ಇರ್ಬೇಕಾದ್ರೆ ಮನೆಯ ಸ್ಟ್ರಕ್ಚರ್ ಕೂಡ ನಮ್ಗೆ ತುಂಬಾನೇ ಖುಷಿ ಆಯ್ತು ಸರ್, ಅದ್ರ ಬಗ್ಗೆ ಹೇಳಿ ನಮ್ಗೆ. ಅದು ಕೂಡ ಅಳಿಯಾನೆ ಮಾಡಿದ್ದು, ಇದಕ್ಕೆಲ್ಲ ಮೂಲ ಕಾರಣವೇ. ಮತ್ತೆ ನಾವು ಸುರತ್ಕಲ್ಲಲ್ಲಿ ಮನೆ ಇರಲಿಲ್ಲ, ಮತ್ತೆ ಇಲ್ಲಿ ವಾಸ ಮಾಡುವಂತ ಮನೆ ಕಟ್ಟಿದವು. ಪ್ರಾರಂಭದಲ್ಲಿ ಸುರತ್ಕಲ್ನಲ್ಲಿ ನಾವು ಮೂಲದವನ ಇಲ್ಲಿಯವರೇ ನಾವು. ಮತ್ತೆ ಅಲ್ಲಿ ಒಂದು ಚಿಕ್ಕ ಜಾಬ್ನಲ್ಲಿದ್ದೆ, ಅದನ್ನು ಮಾರಿದ ನಂತರ ಸೀದಾ ಇಲ್ಲಿಗೆ ಬಂದದ್ದು, ಇಲ್ಲಿ ಮನೆ ಕಟ್ಟಿದೆವು. ಸುರತ್ಕಲ್ನಲ್ಲಿ ಇರ್ಬೇಕಾದ್ರೂ ಕೂಡ ದನ ಸಾಕ್ತಾ ಇದ್ರ ನೀವು? ಇಲ್ಲ, ಅಲ್ಲಿ ದನಗಳಿಲ್ಲ. ಇಲ್ಲಿಗೆ ಬಂದ್ಮೇಲೆ ನಮಗೆ ಬೇಸಾಯ ಇತ್ತು, ಒಂದು 15 ಎಕರೆ ಜಾಗ ಇತ್ತು, ಅದೆಲ್ಲ ಡಿವೈಡ್ ಆಗಿ ನಮ್ಗೆ ಪಾಲು ಸಿಕ್ಕಿದೆ. ಮತ್ತೆ ನನ್ನ ಹಳಿಯ ಹೇಳಿದ ಸ್ವಲ್ಪ ದನ ಮಾಡುವ ಇಂಟ್ರೆಸ್ಟ್ ಉಂಟಲ್ಲ, ಹಾಗೆ ನಾನು ಜಾಗ ಅವನಿಗೆ ಕೊಟ್ಟೆ, ಇಲ್ಲಿ ಇದೆಲ್ಲ ಅವನಿಗೆ ಕೊಟ್ಟದ್ದು ಮಗಳಿಗೆ ಅಂತ. ಹೌದು. ಎಷ್ಟು ಮಕ್ಕಳು ನಿಮಗೆ? ನನಗೆ 3 ಮಕ್ಕಳು. ಹೆಸರು ಅವ್ರದ್ದು? ಮೊದಲನ ಗಂಡು ಹುಡುಗ ಯಶ್ಪಾಲ್ ಅಂತ, ಎರಡನೇವಳು ಮಗಳು ಶುಭ ಅಂತ, ಮೂರನೇ ಶಿವರಾಜ್. ಹೌದು. ಓಕೆ, ನಿಮ್ಮ ವೈಫ್ ಹೆಸರು? ಯಮುನಾ ಅಂತ. ಅವರು ಕೂಡ ನೋಡ್ಕೊಳ್ತಾ ಇದ್ದಾರೆ? ಬರ್ತಾಳೆ, ನೋಡಿದ್ರೆ ಬರ್ತಾಳೆ. ಹೌದು. ಓಕೆ, ದನದೊಟ್ಟಿಗೆ ಬೇರೆ ಏನೆಲ್ಲ ಸಾಕಾಣಿಕೆ ಮಾಡ್ತಾ ಇದ್ರಿ? ಕೋಳಿ ಅಷ್ಟೇ. ಮೀನು ಕೂಡ ಹಾಕಿದ್ದೀರಿ? ಮೀನುಂಟು. ಇದೊಂದು ಸುಮ್ನೆ ಹಾಗೇನೆ ಇರ್ಲಿ ಮನೋರಂಜನೆಗೆ ಸ್ವಲ್ಪ. ಸರ್, ಇವಾಗ ಕೆಲವರಿಗೆ ದನಗಳ ಮೇಲೆ ಪ್ರೀತಿ ಇರುತ್ತೆ, ಹಾಗಾಗಿ ಇಲ್ಲಿಂದ ಬಂದು ನಾವು ತಕೊಂಡು ಹೋಗ್ಬೋದಾ ಅನ್ನುವಂತ ಕ್ವಶನ್ ಇರುತ್ತೆ, ಹಾಗೆ ನೀವು ಕೊಡ್ತೀರಾ? ಹೇಗೆ? ಕೊಡುದಿಲ್ಲ, ಕೊಡುವಂತ ಉದ್ದೇಶವಿಲ್ಲ. ಓಕೆ, ಕೆಲವರಿಗೆ ಇಲ್ಲಿಗೆ ತಂದು ಕೊಡುವ ಅಂತ ಇರ್ತದೆ, ಭಾರಿ ಕಡಿಮೆ. ಅದು ಕೂಡ ಹೆಣ್ಣು ಕರುವನ್ನು ಯಾರು ಕೊಡುದಿಲ್ಲ, ಗಂಡ ಕೇಳ್ತಾರೆ ಗಂಡು ಕರು ಉಂಟು ಬೇಕಂತ, ಅದನ್ನು ಸಾಕಲು ಸ್ವಲ್ಪ ಕಷ್ಟ ಆಗ್ತಲ್ಲ, ಹಾಗೆ ಹೆಣ್ಣು ಕರುವನ್ನು ಕೊಡುವುದಿಲ್ಲ, ಗಂಡು ಕೂಡ ಕೊಡುವುದಿಲ್ಲ, ಗಂಡು ಉಂಟು ನಮ್ಮಲ್ಲಿ. ಅದು ಕೂಡ ನೀವೇ ಪ್ರೀತಿಯಿಂದ ನೀವೇ ಸಾಕ್ತೀರಾ ಅಂತ. ಓಕೆ, ಕೆಲವರಿಗೆ ಇರುತ್ತೆ ಮನೆಯಲ್ಲಿ ಇದು ಬೇಡ ನಮಗೆ ಸಾಕೋದಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳೋರು ಇಲ್ಲಿಗೆ ಕೊಡ್ತೇವೆ ಅನ್ನುವಂತ ಯೋಚನೆ ಮಾಡಿದ್ರೆ ನೀವು ತಗೊಳ್ತೀರಾ ಹೇಗೆ ಅಂತ? ಅಂತ ಸಂದರ್ಭ ಇದ್ದರೆ ನೋಡುವ, ತೆಗೆದುಕೊಳ್ಳುವ. ಓಕೆ, ಅವರ ದನ ಯಾವ ರೀತಿ ಆಗಿದೆ ಅಂತೆಲ್ಲ ನೋಡಿ ಮತ್ತೆ ನಿಮಗೂ ಇಲ್ಲಿ ಅವಕಾಶ ಆಗುತ್ತಾ ಅನ್ನೋದನ್ನ, ಅನುಕೂಲ ಆಗುತ್ತಾ ಅನ್ನೋದನ್ನ ನೋಡ್ಕೊಂಡು ತಕೊಳ್ತೀರಾ ಅನ್ನುವಂಥದ್ದು. ನಾವು ಇಲ್ಲಿಗೆ ಬಂದು ಗೋಶಾಲೆಯನ್ನ ನೋಡ್ಬೋದಾ ಸರ್? ಯಾರಾದ್ರೂ ಇವಾಗ ಕೆಲವರಿಗೆ ಇರುತ್ತೆ ನಾವು ಕೂಡ ಗೋಶಾಲೆಯನ್ನ ನೋಡ್ಬೇಕಾಗಿತ್ತು ಅಂತ, ಅವ್ರು ವಿಸಿಟ್ ಮಾಡ್ಬೋದಾ ಇಲ್ಲಿಗೆ? ಬರ್ತಾರೆ. ಮತ್ತೆ ಕೆಲವರೆಲ್ಲ ಫುಡ್ ಏನಾದ್ರು ಅಂದ್ರೆ ಬೆಲ್ಲವ ಅವಲಕ್ಕಿ ಬರ್ತಾರೆ, ಬರ್ದು ಸ್ವಲ್ಪ ಅವರ ಶಕ್ತಿ ಅನುಸಾರ ಕೊಟ್ಟು ಹೋಗ್ತಾರೆ, ಅದು ಕೊಡ್ತಾರೆ. ಓಕೆ, ನಿಮಗೆ ಗೋವುಗಳನ್ನ ಸಾಕ್ತಾ ಆರೋಗ್ಯದಲ್ಲಿ ಎಷ್ಟು ಉಲ್ಲಾಸ ಅಂತ ಅನ್ಸುತ್ತೆ ಅಂತ? ದೇವರ ದಯಿಂದ ಒಳ್ಳೆ. ಓಕೆ ವೀಕ್ಷಕರೇ, ಇದು ಕಾಮಧೇನು ಗೋಶಾಲೆಯ ಕತೆ. ಕೇಶವ ಭಂಡಾರಿ ಅವರು ಅವರ ಫ್ಯಾಮಿಲಿಯವರು ಪ್ರೀತಿಯಿಂದ ಗೋವುಗಳನ್ನ ಸಾಕ್ತಾ ಇದ್ದಾರೆ. ನೀವು ಕೂಡ ಇಲ್ಲಿರುವಂತ ಗೋವುಗಳನ್ನ ನೋಡ್ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ವಿಸಿಟ್ ಮಾಡಬಹುದಾಗಿದೆ. ಕಡೇಶಿ ವಲಯದ ಕಾಡಬೆಟ್ಟಿನಲ್ಲಿ ಇರುವಂತದ್ದು. ಇಲ್ಲಿಗೆ ಬಂದ್ರೆ ಈ ಊರಲ್ಲಿ ಆಸುಪಾಸಿನಲ್ಲಿ ಯಾರಲ್ಲಿ ಕೇಳಿದ್ರೆ ಕೂಡ ಈ ಗೋಶಾಲೆಯ ಬಗ್ಗೆ ಹೇಳೇ ಹೇಳ್ತಾರೆ. ತುಂಬಾನೇ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಪ್ರತಿಯೊಂದು ಕರುಗಳು, ದನ ಆಗಿರ್ಬೋದು, ಪ್ರತಿಯೊಂದು ಕೂಡ ಆರೋಗ್ಯವಾಗಿದೆ. ಹಾಗಾಗಿ ನಿಮಗೆ ಯಾರೆಲ್ಲಿಗೆಲ್ಲ ಗೋವುಗಳ ಬಗ್ಗೆ ಆಸಕ್ತಿ ಇದೆ, ಮಾಹಿತಿಯನ್ನ ಪಡ್ಕೊಳ್ಬೇಕು ಅನ್ನೋಂಥ ಆಸಕ್ತಿ ಇದೆ, ಅವರು ಖಂಡಿತವಾಗ್ಲೂ ಇಲ್ಲಿ ವಿಸಿಟ್ ಮಾಡಬಹುದಾಗಿದೆ. ಹಾಗೇನೆ ಇವರ ಜೊತೆಗೇನೆ ಮಾತಾಡಬೇಕು ಅನ್ನುವಂಥದ್ದು, ಅದರ ಜೊತೆಗೇನೆ ನಾವು ಕೂಡ ಗೋಶಾಲೆಯನ್ನ ಮಾಡಬೇಕು ಅನ್ನುವಂಥ ಯೋಚನೆ ಇರೋರಿಗೂ ಕೂಡ ಇವರು ಮಾರ್ಗದರ್ಶನವನ್ನ ಮಾಡ್ತಾರೆ. ನೀವು ಕೂಡ ಒಮ್ಮೆ ಇಲ್ಲಿಗೆ ವಿಸಿಟ್ ಮಾಡಿ. ನಮ್ಗಂತೂ ಇವತ್ತು ಖುಷಿ ಆಯ್ತು ತುಂಬಾನೇ. ಒಂದು ಯಾವುದೇ ಲಾಭದ ಉದ್ದೇಶ ಇಲ್ಲದೆ ನಮ್ಮ ಪ್ರೀತಿಗೋಸ್ಕರ, ನಮ್ಮ ನೆಮ್ಮದಿಗೋಸ್ಕರ ಅಂತ ಮಾಡ್ಕೊಂಡಿರುವಂತ ಗೋಶಾಲೆ ಇದು. ಇವತ್ತು ಗೋಶಾಲೆಯ ಚಿತ್ರಣವನ್ನ ನೋಡಿದ್ದೇವೆ. ನಿಮಗೂ ಕೂಡ ಖುಷಿ ಆಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಸರ್ ನಮ್ಮ ಜೊತೆಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಓಕೆ ವೀಕ್ಷಕರ, ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ
ಇದ್ದೀವಿ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.